ನಾಟಕಲ್ನ ಕಣಚೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಮಾರ್ಚ್ 31ರವರೆಗೆ ನಡೆಯಲಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಪ್ರಯುಕ್ತ ಎಐಕೆಎಂಸಿಸಿ ಮಂಗಳೂರು ಮತ್ತು ವೆಲ್ನೆಸ್ ಹೆಲ್ಪ್ಲೈನ್ ಇವರ ಸಹಯೋಗದೊಂದಿಗೆ ಆಯೋಜಿಸಲಾದ ಉಚಿತ ರಕ್ತದಾನ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಯು ಕಣಚೂರು ಮೋನು ಅಭಿಪ್ರಾಯಪಟ್ಟರು. ಅವರು ನಾಟಿಕಲ್ನ ಕಣಚೂರು ಆಸ್ಪತ್ರೆಯ ವಠಾರದಲ್ಲಿ ರಕ್ತದಾನ ಶಿಬಿರಕ್ಕೆ ಚಾಲನೆ ಹಾಗೂ ರಕ್ತದಾನಿಗಳಿಗೆ ಪ್ರೋತ್ಸಾಹ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಕಣಚೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಆರಂಭವಾಗಿ 6 ವರ್ಷ ಕಳೆದಿದೆ. ಇಲ್ಲಿಗೆ ಹಾಸನ, ಕೊಡಗು, ಹುಬ್ಬಳ್ಳಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಸೇರಿದಂತೆ ರಾಜ್ಯದ ವಿವಿಧ ಭಾಗದ ರೋಗಿಗಳು ತಪಾಸಣೆಯನ್ನ ನಡೆಸಿ ಬಳಿಕ ಆರ್ಥಿಕ ಸಮಸ್ಯೆಯಿಂದ ಚಿಕಿತ್ಸೆಗೆ ಒಳಪಡದೆ ವಾಪಸ್ಸಾಗುತ್ತಿದ್ದಾರೆ. ಇದನ್ನು ಮನಗಂಡು ಸಂಸ್ಥೆ ಬಡ ರೋಗಿಗಳು ಕಣಚೂರು ಆಸ್ಪತ್ರೆಯಲ್ಲಿ ಗುಣಮುಖರಾಗಿ ತಮ್ಮ ಊರುಗಳಿಗೆ ತೆರಳುವ ಉದ್ದೇಶದಿಂದ ಬೃಹತ್ ಉಚಿತ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ಔಷಧಿಯನ್ನ ಫ್ರೀ ಮಾಡಬೇಕು ಅಂತ ನಾವು ಇದುವರೆಗೂ ಔಷಧಿಯನ್ನು ಒಂದು ದಿವಸ ಏನಾದರೂ ಫ್ರೀ ಕೊಟ್ಟಿರ್ಬೋದು ಕ್ಯಾಂಪಿಗೆ. ಈ ಥರ ಕಂಟಿನ್ಯೂ ಆಗಿ ಸಾಮೂಹಿಕವಾಗಿ ಎಲ್ಲ ಕಾಯಿಲೆಗೂ ಫ್ರೀಯನ್ನು ಕೊಟ್ಟಿದ್ದಿಲ್ಲ. ಇದು ಮೊಟ್ಟ ಮೊದಲು. 1 ತಿಂಗಳು ಕೊಡಬೇಕಾದ್ರೆ ಏನಾಗಬಹುದು ಸಂಸ್ಥೆ ಅಂತೇಳುವುದನ್ನು ನಾನು ಮತ್ತು ನನ್ನ ಪುತ್ರ ಅಗಾಢವಾಗಿ ಚರ್ಚೆ ಮಾಡಿದ್ದು. ದಿನಕ್ಕೆ ಲಕ್ಷಾಂತರ ರೂಪಾಯಿಗಳು ಸಂಸ್ಥೆಗೆ ನುಕ್ಸಾನ ಆಗ್ಬೋದು ಅಥವಾ ಭರಿಸಬೇಕಾಗ್ತದೆ. ಇದು ತಿಂಗಳುಗಟ್ಟಲೆ ಮಾಡಿದರೆ ಏನಾಗ್ಬೋದು ಅಂತ ಹೇಳುವ ವಿಚಾರವನ್ನು ನಾವು ಮಾಡಿದಾಗ ಅದು ಏನೇ ಆಗಲಿ ನಮ್ಮ ಜಿಲ್ಲೆಯ ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಯಲ್ಲಿರುವವರು ಅದರೊಟ್ಟಿಗೆ ಬರುವ ಎಲ್ಲ ಪೇಷಂಟ್ಗಳಿಗೆ ಇದನ್ನು ಉಚಿತವಾಗಿ 1 ತಿಂಗಳು ಕೊಡಬೇಕು. ಅದು ಲ್ಯಾಬ್ ಇರ್ಬೋದು, ಆಪರೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೂ ಇಲ್ಲದೆ ಅಡ್ಮಿಟ್ ಆಗುವ ಅಗಾಧವಾದ ಕಾಯಿಲೆ ಇರುವಂಥ ಪೇಷಂಟ್ಗಳು ಅಡ್ಮಿಟ್ ಆಗಿ ಅವರು ಮಾಡಿದರೆ ಅವರಿಗೆ ಊಟ ಉಪಚಾರ ಕಳೆದ 6 ವರ್ಷಗಳಿಂದಲೂ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ, 4 ಹೊತ್ತಿನ ಊಟ. ಕಣಚೂರು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿಯವರು ಮಾತನಾಡಿ, ಜಿಲ್ಲೆಯಲ್ಲಿ ನಿತ್ಯ 100 ಯೂನಿಟ್ ರಕ್ತದ ಅವಶ್ಯಕತೆ ಇದೆ. ಸದ್ಯ ನಿತ್ಯ ಸಹೃದಯ ದಾನಿಗಳು ನೀಡುತ್ತಿರುವ ರಕ್ತದಿಂದ 25 ಯೂನಿಟ್ ಸಂಗ್ರಹವಾಗುತ್ತಿದೆ. ದಾನಿಗಳ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ತುರ್ತು ಸಂದರ್ಭದಲ್ಲಿ ರೋಗಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನಮ್ಮ ಕಣಚೂರು ಆಸ್ಪತ್ರೆಯಲ್ಲಿ ಫೆಬ್ರವರಿ 28ರಿಂದ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಕಣಚೂರು ಸಂಸ್ಥೆಯ ಮುಖ್ಯಸ್ಥರಾದ UK ಮೋಹನ್ ಅವರದು ಬಡವರ ಬಗ್ಗೆ ಕಾಳಜಿಯಿಂದ ಈಗ ಕೊರೋನಾ ಕಾಯಿಲೆಯಿಂದ ಜನರು ಬಾಧಿತರಾಗಿದ್ದರಿಂದ ಅವರಿಗೆ ಈ ಪ್ರಯೋಜನವನ್ನು ಸಿಗಬೇಕೆಂದು ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಾರಂಭಿಸಿದ್ದೇವೆ. ಕಣಚೂರು ಆಸ್ಪತ್ರೆಯು 850 ಹಾಸಿಗೆಗಳುಳ್ಳ ಅತ್ಯಾಧುನಿಕ ಹಾಗೂ ಸುಸಜ್ಜಿತವಾದ ಆಸ್ಪತ್ರೆ. ಇದು ನಮ್ಮ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಆಸ್ಪತ್ರೆ ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಅವರು ಮಾತನಾಡಿ, ಕಣಚೂರು ಆಸ್ಪತ್ರೆಯಲ್ಲಿ ಫೆಬ್ರವರಿ 28ರಿಂದ ಮಾರ್ಚ್ 31ರ ತನಕ ಆಯೋಜಿಸಲಾಗಿರುವ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಡಿ ಸಾಮಾನ್ಯ ವಾರ್ಡ್ನಲ್ಲಿ ಒಳರೋಗಿಯಾಗಿ ದಾಖಲಾಗುವ ರೋಗಿಗಳಿಗೆ ಸಾಮಾನ್ಯ ಹೆರಿಗೆ, ಸಿಜೇರಿಯನ್, ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಸೇರಿದಂತೆ ಬಹಳಷ್ಟು ಚಿಕಿತ್ಸೆಗಳು ಸಂಪೂರ್ಣ ಉಚಿತವಾಗಿ ಮಾಡಲಾಗುವುದೆಂದು ಹೇಳಿದರು. This camp happens every year. Ever since the ಸ್ಥಾಪನೆ of this hospital from 2015 ಇಂದ every ವರ್ಷ ಇದು ಕ್ಯಾಂಪ್ ನಡೆಸ್ತಾ ಇದ್ದೆ ಈಗ. And presently it's a request to all the general public to take advantage of this camp. ಯಾಕೆಂದ್ರೆ ಈಗ from the year 2020 ನಮ್ದು ಒಂದು ಪ್ಯಾಂಡಮಿಕ್ ಆಯಿತು. We had a COVID pandemic. ಅದರಿಂದ everybody was scared to come to the hospitals. There were protocols from the state, from the national agencies, even from the governments that just the COVID patients will be treated. ಅದರಿಂದ many people have developed chronic diseases. ಅಂದರೆ BP ಜಾಸ್ತಿ ಆಯಿತು, ಶುಗರ್ ಜಾಸ್ತಿ ಆಯಿತು, ಕಿಡ್ನಿ ಪ್ರಾಬ್ಲಮ್ಸ್ ಆಯಿತು. ಅದರಿಂದ ಈಗ ಹಾಸ್ಪಿಟಲ್ಗೆ ಬರಲಿಕ್ಕೆ ಅವರಿಗೆ ತುಂಬ ವೆರಿ ಸ್ಕೇರ್ಡ್ ಟು ಕಮ್ ಟು ಹಾಸ್ಪಿಟಲ್ಸ್. ಪ್ರೆಸೆಂಟ್ಲಿ ನಮ್ಮದು ಡಿಸ್ಟ್ರಿಕ್ಟಲ್ಲಿ, ನಮ್ಮದು ಸ್ಟೇಟಲ್ಲಿ, ನಮ್ಮದು ರಾಜ್ಯದಲ್ಲಿ ಕೋವಿಡ್ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಆ್ಯಂಡ್ ಈವನ್ ದಿ ಟ್ರಾನ್ಸ್ಫರ್ ಆರ್ ದಿ ಮಲ್ಟಿಪ್ಲಿಕೇಶನ್ ಆಫ್ ದಿಸ್ ಕೋವಿಡ್ ಪೇಷಂಟ್ಸ್ ಇಸ್ ವೆರಿ ಲೆಸ್. ಸೊ ವಿತ್ ದ್ಯಾಟ್, ಕೀಪಿಂಗ್ ದ್ಯಾಟ್ ಇನ್ ಮೈಂಡ್, trying to reach out to the masses across the districts, across the states,
this is an opportunity for everybody to use this free medical camp. ಈ ಸಂದರ್ಭದಲ್ಲಿ ಎಐಕೆಎಂಸಿಸಿ ಇದರ ಮೊಹಮ್ಮದ್ ಹನೀಫ್, ಸಮಾಜ ಸೇವಕ ಮಾಧವ ಬಗಂಬೆಲ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ತೆರಳಕಟ್ಟೆ.